ಹಿರಾ ಗ್ರಾಮದ ಕಲ್ಲಾಡಿ ಶ್ರೀ ಅರಸು ಕುರಿಯಾಡಿತಾಯ ಮೂವರು ದೈವಂಗಳ ಧರ್ಮಚಾವಡಿಯಲ್ಲಿ ಶ್ರೀ ಅರಸು ಕುರಿಯಾಡಿತಾಯ ಮೂವರು ದೈವಂಗಳ ಮತ್ತು ಜುಮಾದಿ ಬಂಟ ಮೈಸಂದಾಯ ಜಠಾಧಾರಿ ದೈವಗಳ ಪ್ರತಿಷ್ಠೆ ಬ್ರಹ್ಮಕಲಶಾಭಿಷೇಕ ಕಾರ್ಯಕ್ರಮ ನಡೆಯಿತು. ಧಾರ್ಮಿಕ ಸಭೆಯಲ್ಲಿ ಶ್ರೀ ಕೋಟ್ಯಾಂಡಿ ವೇದಿಕೆಯಲ್ಲಿ ಕಲ್ಲಾಡಿ ಕುಟುಂಬಸ್ಥರು ನೀಡಿದ ಸನ್ಮಾನ ಗೌರವವನ್ನು ಸ್ವೀಕರಿಸಿ ಮಾತನಾಡಿದ ಬ್ರಹ್ಮಶ್ರೀ ಬಡಾಚಿ ಬೀಡು ಗೋಪಾಲಕೃಷ್ಣ ತಂತ್ರಿ ಅವರು, ಕಲ್ಲಾಡಿ ಕುಟುಂಬಕ್ಕೆ ದೈವಾನುಗ್ರಹವಾಗಿದೆ. ಐಕ್ಯಮತ, ಯೋಗ, ಭಾಗ್ಯ ಕೂಡಿ ಬಂದಾಗ ಯಶಸ್ಸು ನಿಶ್ಚಿತ. ಕ್ಷೇತ್ರದಲ್ಲಿ ಶಾಸ್ತ್ರಯುಕ್ತ ವಿಧಿವಿಧಾನಗಳನ್ನು ನಡೆಸಲಾಗಿದೆ. ಪೂರ್ಣತ್ವವನ್ನ ಕಾಣಬಹುದಾಗಿದೆ. ಮುಂದೆ ನಿತ್ಯ ನೈಮಿತ್ತಿಕ ಕಾರ್ಯಗಳು ಮುನ್ನಡೆದು ಸಾನ್ನಿಧ್ಯ ವೃದ್ಧಿಯಾಗಬೇಕು ಅಂತ ಹೇಳಿದರು. ಅವು ದೈವದ ಅನುಗ್ರಹಕ್ಕೆ ಕಲ್ಲಾಡಿದ ಮಣ್ಣಿಗೆ ಖಂಡಿತವಾದ ದೈವ ಒಳಿದಿನ ಬಂಡ ಇಂದೆಟ್ಟು ನಮ್ಮ ಗುರುತಿಸಾವು ಬೊಕ್ಕೊನಿಕ್ಲೆ ಸೂಚನೆ ಕೊಡ್ತಾನೆ ದಯಗೆಂಡ ನಮ್ಮ ಬ್ರಹ್ಮಕಲಶకు 2-3 ದಿನಕ್ಕೂ ಪ್ರಕೃತಿದ ನಿಯಮಗಳು ಹೆಚ್ಚೆತ್ತನ ಗೆಂಡು ಮಾತ್ರೆಲ್ಲ ಗೋಚರ ಅವೇ ಸಂದರ್ಭ ಇತ್ತಂದಾಂಡ ಈತ್ ಫಂಕ್ಷನ್ ಅಂತ ನನಗೆ ಪೊಕ್ಕಡ ಆಂಡ ನಂಗೆ ಮುರಾಣಿದ್ದು ಒಕ್ಕ 3 ಶುರು ಅನ್ಪುಣೆ ಮುರಾಣಿದ್ದು ಒಕ್ಕ ಇನಿ ಮುಟ್ಟ ಒವೇ ಒಂಜಿ ನಂಗೆ ಪ್ರಕೃತಿದ ಓಪಲ ಹೋಗಲ ಅವಾಗ ದೈವ ನಂಗೆ ಏತ್ತಿ ಕಲ್ಲಾಡಿದ ಮಣ್ಣಿಗೆ ಅನುಗ್ರಹ ಮಂತ್ರಿದ ಅನ್ಪುಣೆ ನಮ್ಮ ಇಂದೆಟ್ಟು ಅರ್ಥವಂತ ಅವಾಗ ದೈವದ ಅನುಗ್ರಹ ಈ ಕಲ್ಲಾಡಿ ಮಣ್ಣಿಗೆ ಪೂರ್ಣತ್ವ ಉಂಟು. ಆ ಪೂರ್ಣತ್ವ ಇತ್ತಿನೆಡ್ದಾರ ನಮ್ಮ ಈ ಖಾಲಿ ಕಾಸತ್ತ ಇಲ್ಲಿ ಕಾಸಿನಿ ಏತ್ತಲ ಕೊರುಳಿ ಆಂಡ ಆ ಬೇಲೆ ಮನ್ಪಾವನಂಜಿ ಮುಂದಲತಿನ ಬೋಡತ್ತ ಆ ಸಮಯಕ್ಕೂ ಆಚಾರ್ಯ ದಿಕ್ಕಿಜಿಂದಾಂಡ ಮೇಸ್ತ್ರಿ ದಿಕ್ಕಿಜಿಂದಾಂಡ ಬೇರೆ ದಕ್ಕು ದಿಕ್ಕಿಜಿಂದಾಂಡ ನಮ್ಮ ಕಾಸದ ದಾಲ ಪ್ರಯೋಜನ ಜೀರ್ಣೋದ್ಧಾರ ಉಗುಳಮಾವ. ಬ್ರಹ್ಮಕಲಶ ಸಮಿತಿ ಅಧ್ಯಕ್ಷ ಕಲ್ಲಾಡಿ ರಾಜಶೇಖರ ಶೆಟ್ಟಿ ದೇವಸಿ ಅವರು ಮಾತನಾಡಿ, ಹಣದಿಂದ ಇಂತಹ ಕ್ಷೇತ್ರ ಪುನರ್ನಿರ್ಮಾಣ ಸಾಧ್ಯ. ಎಲ್ಲರ ಸಹಕಾರ ಶ್ರಮದಿಂದ ಇದು ಸಾಧ್ಯವಾಗಿದೆ. ಅದರಲ್ಲೂ ಚಂದ್ರಶೇಖರ ಟಿ ಶೆಟ್ಟಿ ಅವರ ಶ್ರಮ ಅಪಾರ. ಅವರ ತಂಡದ ಶ್ರಮಕ್ಕೆ ಬೆಲೆ ಕಟ್ಟಲಾಗದು ಎಂದರು. ಕಲ್ಲಾಡಿದ ಕುಟುಂಬದಕ್ಕೆ ಮಾತೆಲ್ಲ ಸೇರಿದು ಈ ಚಾವಡಿ ಮಲ್ತೇರು ಈ ಚಾವಡಿ ಪಂಪಿನ ತುಳುನಾಡಿಗೆ ಒಂಜಿ ಮಲ್ಲ ಮಾಡರ್ನ್ ಏನಂದ ಒಂಜಿ ಮಲ್ಲ ಆದರ್ಶ ನಾನು ಮಾಡೋದಿಲ್ಲ ಆದರ್ಶೋಪದ ಚಾವಡಿ ಆತನು ಈ ಕಲ್ಲಾಡಿದ ಮಣ್ಣಿಗೆ ಹುಟ್ಟು ಈ ದೇವರ ಒಂಜಿ ಈ ದೇವರ ಕಾರ್ಯಗೂ ಸಂಮಿಶ್ರವನ್ನು ಯೋಗ ಹಿಂಗೆ ದಿಕ್ಕನ್ನು ಬಂದ ನಿಜವಾದ ಎನ್ನ ಭಾಗ್ಯ. ಇರಾಕುಂಡಾವು ಶ್ರೀ ಸೋಮನಾಥೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಸರ ಕಲ್ಲಾಡಿ ದೇವಿ ಪ್ರಸಾದ್ ಶೆಟ್ಟಿ ಅವರು ಧಾರ್ಮಿಕ ಸಭೆಯನ್ನ ಉದ್ಘಾಟಿಸಿ ಅಧ್ಯಕ್ಷತೆ ವಹಿಸಿದರು. ಇದೇ ಸಂದರ್ಭ ಜೀರ್ಣೋದ್ಧಾರ ಕಾರ್ಯಕ್ಕೆ ಹಗಲಿರುಳು ಶ್ರಮಿಸಿದ ಸಮಿತಿ ಅಧ್ಯಕ್ಷ ಚಂದ್ರಶೇಖರ್ ಟಿ ಶೆಟ್ಟಿ, ಮಲ್ಲಿಕಾ ದಂಪತಿಯನ್ನ ಸನ್ಮಾನಿಸಲಾಯಿತು. ವೇಣುಗೋಪಾಲ ಭಂಡಾರಿ ಬಾವಬೀಡು, ಪದ್ಮನಾಭ ಶೆಟ್ಟಿ ಯಾನೆ ಸಾಮಾನಿ ಪಾತ್ರಾಡಿಗುತ್ತು, ಸೀತಾರಾಮ ಅಡ್ಯಂತಾಯ ಯಾನೆ ದೋಚಾರೈ ಬೋಳಂತೂರು ಗುತ್ತು, ಮಹಾಬಲರೈ ಯಾನೆ ಕೋಟಿ ಶೆಟ್ಟಿ ಕಿನ್ನಿ ಮಜಲುಬೀಡು, ರವಿಕುಮಾರ್ ಶೆಟ್ಟಿ ಯಾನೆ ಸಾಗರದ ಕುಂದಿಲ ಮಂಚಗುತ್ತು, ರಾಜೇಶ್ ಪೂಜಾರಿ ಯಾನೆ ಮುಂಡ ಮರಕಡಬೈಲು, ಶ್ರೀಧರ್ ಶೆಟ್ಟಿ ಯಾನೆ ಸಂಕುಶೆಟ್ಟಿ ಕಲ್ಲಾಡಿ, ಕಲ್ಲಾಡಿ ಕುಟುಂಬ ಟ್ರಸ್ಟ್ ಅಧ್ಯಕ್ಷ ನಳಿನಾಕ್ಷ ಮಲ್ಲಿ, ಮರದ ಶಿಲ್ಪಿ ಸೀತಾರಾಮ ಆಚಾರಿ, ಚಾವಡಿಯ ಶಿಲ್ಪಿ ಸಚೀಂದ್ರ, ಕಾಂತಣ್ಣ, ಸತೀಶ್ ಮತ್ತಿತರರನ್ನ ಗೌರವಿಸಲಾಯಿತು. ಬೆಳಗ್ಗೆ ಗಣಪತಿ ಹವನ ನಾಗತಂಬಿಲ ಬೆಳಗ್ಗೆ ಗಂಟೆ 10:02 ಮಕರ ಲಗ್ನ ಸುಮುಹೂರ್ತದಲ್ಲಿ ಶ್ರೀ ಅರಸು ಕುರಿಯಾಡಿತಾಯ ಮೂವರು ದೈವಂಗಳ ಮತ್ತು ಜುಮಾದಿ ಬಂಟ ಮೈಸಂದಾಯ ಜಠಾಧಾರಿ ದೈವಗಳ ಪ್ರತಿಷ್ಠಾ ಬ್ರಹ್ಮಕಲಶಾಭಿಷೇಕ, ಬ್ರಹ್ಮರ ಮಠದಲ್ಲಿ ಶ್ರೀ ಅನ್ನಪೂರ್ಣೇಶ್ವರಿ ದೇವಿಗೆ ಕಲಶಾಭಿಷೇಕ, ಮಹಾಪೂಜೆ, ವೆಂಕಟರಮಣ ದೇವರ ಮುಡಿಪು ಕಟ್ಟಲಾಯಿತು. ಮಧ್ಯಾಹ್ನ 12:30ಕ್ಕೆ ಧರ್ಮಚಾವಡಿಯಲ್ಲಿ ಶ್ರೀ ದೈವಗಳಿಗೆ ತಂಬಿಲ ಸೇವೆ, ಮಹಾಪೂಜೆ, ಬುಧವಾರ ಮೆಚ್ಚಿಗೆ ಪಡಿಯಕ್ಕಿ ಕೊಡೋದು, ಪ್ರಸಾದ ವಿತರಣೆ, ಅನ್ನ ಸಂತರ್ಪಣೆ ನಡೆಯಿತು. ಜಗದೀಶ್ ಶೆಟ್ಟಿ ಕಲ್ಲಾಡಿ ಇರಾಗುತ್ತು, ಪುಷ್ಪರಾಜ ಕುಕ್ಕಾಜೆ, ಸುರೇಂದ್ರ ಶೆಟ್ಟಿ ಕಲ್ಲಾಡಿ,
ಕಲ್ಲಾಡಿ ಕುಟುಂಬಸ್ಥರು ಶಂಕರ ಶೆಟ್ಟಿ, ಕಲ್ಲಾಡಿ ಶ್ರೀಧರ ಶೆಟ್ಟಿ ಯಾನೆ ಸಕ್ಕು ಶೆಟ್ಟಿ, ಕಲ್ಲಾಡಿ ಕಿರಣ್ ಕುಮಾರ್ ರೈಯಾನೆ ಕೋಟಿ ಶೆಟ್ಟಿ, ಗಡಿಗುತ್ತಿನವರು, ಗಡಿ ಪ್ರಧಾನರು ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.